ಇಲ್ಲಿ ಕೇಳೋ ಇಲ್ಲಿ ಹೇಳ್ರಿ. ಈ ತಿಂಗಳು 20,000 ರೂಪಾಯಿ ಮನೆ ಖರ್ಚು ಕೊಟ್ಟಿದ್ನಲ್ಲ, ಅದ್ರ ಲೆಕ್ಕ ಕೊಡೋ ಇಲ್ಲಿ. ಬರ್ಕೊಳ್ರಿ. ಹಾ ಹೇಳು. 20 kg ಅಕ್ಕಿ. 20 kg ಅಕ್ಕಿ ಎಷ್ಟು? 2,000 ರೂಪಾಯಿ. ಓಕೆ. 15 kg ದಾಲ್. 15 kg ದಾಲ್ ಎಷ್ಟು? 1,000 ರೂಪಾಯಿ. ಓಕೆ. DVG 3,000 ರೂಪಾಯಿ. DVG 3,000. DVG ಓಕೆ ಹೇಳು. ಎಣ್ಣೆ 5,000 ರೂಪಾಯಿ. ಎಣ್ಣೆ 5,000 ರೂಪಾಯಿ. ಓಕೆ. DVG 2,000 ರೂಪಾಯಿ. DVG ಮತ್ತೆ DVG ಓಕೆ ಹೇಳು. ತರಕಾರಿ 1,000 ರೂಪಾಯಿ. ತರಕಾರಿ ವೆಜಿಟೇಬಲ್ 1,000 ರೂಪಾಯಿ. ಹೇಳು ನೆಕ್ಸ್ಟ್. DVG 10,000 ರೂಪಾಯಿ. DVG 10,000 ರೂಪಾಯಿ. ಇದೇನ್ DVG ಪದೇ ಪದೇ ಬರ್ತಾ ಇದೆಯಲ್ಲ? DVG ಏನು? ದೇವ್ರಿಗೆ ಗೊತ್ತು ರೀ ಎಲ್ ಖರ್ಚಾಯ್ತು ಅಂತ.